ನಾಡಿನಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ. ಹಗಲು ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಶಿವ ಸ್ಮರಣೆ ಮಾಡಿ ಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧ ಶಿವನ ಆಲಯ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲೂ ವಿಶೇಷವಾಗಿ ಮಹಾಶಿವರಾತ್ರಿಯನ್ನ ಆಚರಿಸಲಾಯಿತು. ಶಿವನಿಗೆ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಭಕ್ತರು ರುದ್ರಾಭಿಷೇಕ, ಬಿಲ್ವಾರ್ಚನೆ, ಶಿವನ ಭಕ್ತರಿಂದ ವಿಶೇಷ ರೀತಿಯಾದಂತಹ ಪೂಜೆಯನ್ನ ನೆರವೇರಿಸಲಾಯಿತು. ರಾತ್ರಿ ಕುದ್ರೋಳಿ ಕ್ಷೇತ್ರದಲ್ಲಿ ರಥೋತ್ಸವ ಸಹಿತ ಶಿವನಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಯಿತು. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಅಲ್ಲದೆ ಕ್ಷೇತ್ರದಲ್ಲಿ ವಿಶೇಷ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿತು. ಬಹಳ ಮುಖ್ಯವಾಗಿ ಇಲ್ಲಿ ಜಾಗರಣೆ ಮತ್ತು ನಾಳೆ ಬಹುಶಃ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಇದೆ. ಇವತ್ತು ಬಹಳ ಮುಖ್ಯವಾಗಿ ಬೆಳ್ಳಿ ರಥವನ್ನು ಒಂದು ದೇವರನಲ್ಲಿ ಕೂಡಿಸಿ ಅದರಲ್ಲಿ ಪ್ರದಕ್ಷಿಣೆ ಮಾಡುವಂಥ ಒಂದು ಉತ್ಸವ ಭಾಳ ಈ ಒಂದು ಕುದ್ರೋಳಿ ದೇವಸ್ಥಾನದಲ್ಲಿ ಇದು ಭಾಳ ವಿಶೇಷತೆಯನ್ನು ಪಡೆದಿದೆ. ಮಂಗಳೂರಲ್ಲಿ ಬೇರೆ ಯಾವ ದೇವಸ್ಥಾನದಲ್ಲಿ ಕೂಡ ಇಂಥ ಒಂದು ರಥವನ್ನು, ಬೆಳ್ಳಿಯ ರಥವನ್ನು ಪ್ರದಕ್ಷಿಣೆ ಮಾಡುವಂಥ ಒಂದು ಎಲ್ಲಿ ಕೂಡ ಇಲ್ಲ ಮಂಗಳೂರಲ್ಲಿ. ಬಹುಶಃ ಇದು ಮುಖ್ಯವಾಗಿ ಇಲ್ಲಿ ಕುದ್ರೋಳಿ ದೇವಸ್ಥಾನದಲ್ಲಿ ಇಲ್ಲಿ ಇದು ನಡೆಯುತ್ತಿರುವಂಥದ್ದು ಬಹಳ ಒಂದು ವಿಶೇಷತೆ. ಈ ಒಂದು ಉತ್ಸವಕ್ಕೆ ಇಲ್ಲಿಯ ಮಂಗಳೂರಿಂದ ಮಾತ್ರ ಅಲ್ಲ, ದೇಶ ವಿದೇಶದಿಂದ ಕೂಡ ಈ ಒಂದು ಉತ್ಸವಕ್ಕೆ ಭಕ್ತಾಭಿಮಾನಿಗಳು ಇಲ್ಲಿ ಬರ್ತಾ ಇದ್ದಾರೆ, ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬಂದು ಈ ಒಂದು ಇಲ್ಲಿಯ ಗೋಕರ್ಣನಾಥೇಶ್ವರನ ಒಂದು ಆಶೀರ್ವಾದವನ್ನು ಪಡೆದು ಎಲ್ಲ ಭಕ್ತಾಭಿಮಾನಿಗಳು ಇಲ್ಲಿ ನಾಳೆ ಮತ್ತು ನಾಳಿದ್ದು ನಡೆಯುವಂಥ ಓಕುಳಿ ಕೂಡ ಇಲ್ಲಿ ಓಕುಳಿ ದೇಶದಾದ್ಯಂತ ನಡೆಯುವ ಶಿವರಾತ್ರಿ ಉತ್ಸವ ಇವತ್ತು ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಸಿದ್ಧ ದೇವಾಲಯ ಗೋಕರ್ಣನಾಥೇಶ್ವರ ದೇವಸ್ಥಾನ ಇದರ ವತಿಯಿಂದ ಕೂಡ ವರ್ಷಂಪ್ರತಿ ಈ ಒಂದು ಶಿವರಾತ್ರಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಎಲ್ಲ ಭಕ್ತರ ಒಂದು ಕೂಡುವಿಕೆಯಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಕೂಡ ಈ ಒಂದು ಉತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇವತ್ತು ಸಹಸ್ರಾರು ಮಂದಿ ಬಂದು ಶ್ರೀ ದೇವರ ದರ್ಶನವನ್ನು ಪಡೆದು ಇಲ್ಲಿ ಪೂಜೆಯನ್ನು ಮಾಡಿಕೊಂಡು ಸಂತೃಪ್ತಿ ಹೊಂದುವಂಥ ಒಂದು ಸುಸಂದರ್ಭ. ಇಂತಹ ಒಂದು ಅವಕಾಶ ಇಲ್ಲಿ ಬರಬೇಕಾದ್ರೆ ನಮ್ಮ ಮಾಜಿ ಕೇಂದ್ರದ ಸಚಿವರಾಗಿದ್ದಂಥ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಈ ಒಂದು ಕ್ಷೇತ್ರವನ್ನು ಬಹಳಷ್ಟು ಅಭಿವೃದ್ಧಿಪಡಿಸುವ ಮುಖಾಂತರ ಜಗದ್ವಿಖ್ಯಾತಿಯನ್ನಾಗಿ ಮಾರ್ಪಾಡುಗೊಳಿಸಿದ್ದಾರೆ.